ಯುವ ಬ್ರಿಗೇಡ್ ಕಡಬ ವತಿಯಿಂದ ಇಂದು ಸಾರ್ವಜನಿಕ ಶೌಚಾಲಯವನ್ನ ಸ್ವಚ್ಛಗೊಳಿಸುವ ಕಾರ್ಯ ನಡೆಯಿತು. ಅನೇಕ ದಿನಗಳಿಂದ ಕಡಬಾದ ಸಾರ್ವಜನಿಕ ಶೌಚಾಲಯದಲ್ಲಿ ಬರುತ್ತಿದ್ದ ಕೆಟ್ಟ ವಾಸನೆ, ಅಲ್ಲಲ್ಲಿ ಹರಡಿರುವ ಮದ್ಯಪಾನ, ಗುಡ್ಕಾ, ತಂಬಾಕುಗಳ ಪ್ಯಾಕೆಟ್ಗಳು ಇರುವುದನ್ನು ಗಮನಿಸಿದ ಯುವ ಬ್ರಿಗೇಡ್ ಕಡಬ ತಂಡವು ಸ್ವಚ್ಛಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಶೌಚಾಲಯಕ್ಕೆ ಹೊರಗಿನ ಗೋಡೆಗೆ ಬಣ್ಣ ಬಳಿದು ಹೊಸ ರೂಪವನ್ನ ಕೊಟ್ಟಿದೆ. ಹಬ್ಬದ ಸಂದರ್ಭವಾದ್ದರಿಂದ ಸುಮಾರು 20ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿ ಸ್ವಚ್ಛತೆಯನ್ನ ಮಾಡಿದ್ದಾರೆ.